ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಶ್ರೀಮತಿ ಚಂಚಲಾಕ್ಷಿ ಅವಿರೋಧವಾದ ಆಯ್ಕೆಯಾಯರಂಡ ಉಪಾಧ್ಯಕ್ಷರಾದ ಬಿಜೆಪಿದ ಶ್ರೀ ರಾಮಕೃಷ್ಣ ಪಟ್ಟೋರಿ ಆಯ್ಕೆಯಾದರು. कांग्रेस पार्टी के कांग्रेस पार्टी के कांग्रेस पार्टी के बोलो कांग्रेस पार्टी के जूम कर दे बले 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 बोलो भारत माता की जय। ಅಂಗಾರೆ ಮಧ್ಯಾಹ್ನ ನಡೆದಿನ ಕೊಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚುನಾವಣೆಡು ಬಿಜೆಪಿ ಬೆಂಬಲಿತ ಶ್ರೀ ರಾಮಕೃಷ್ಣ ಪಟ್ಟೋರಿ ಬೊಕ್ಕ ಕಾಂಗ್ರೆಸ್ದ ಪ್ರೇಮ್ ತಲಾ 14 ಓಟುಗಳನ್ನು ಪಡೆದು ಸಮಬಲ ಆದ ಆಯ್ಕೆಯಾದಿದ್ದರು. ಈ ಪೊರ್ತು ಚೀಟಿ ದೆಪ್ಪುನ ಮೂಲಕ ಬಿಜೆಪಿ ಬೆಂಬಲಿತ ಶ್ರೀ ರಾಮಕೃಷ್ಣ ಪಟ್ಟೋರಿಯರು ಉಪಾಧ್ಯಕ್ಷರಾದ ಆಯ್ಕೆಯಾದರು. ಒಟ್ಟು ಕೊಣಾಜೆ ಪಂಚಾಯತ್ 29 ಸದಸ್ಯ ಬಲಟ್ ಈ ಸಾಲ ಚುನಾವಣೆಡು 11 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಲು 15 ಬಿಜೆಪಿ ಬೆಂಬಲಿತ ಬೊಕ್ಕ ಮೂಜಿ ಎಸ್ಟಿಪಿಐ ಬೆಂಬಲಿತ ಸದಸ್ಯರಿದ್ದರು. ಬಿಜೆಪಿದ ವೇದಾವತಿ ಗಟ್ಟಿಯರೇನ ಓಟು ಅಸಿಂಧು ಆಯ್ನಿರ್ದಾತ್ರ ಬಿಜೆಪಿ 14 ಬೊಕ್ಕ ಕಾಂಗ್ರೆಸ್ 14 ಓಟುಗಳನ್ನು ಪಡೆದರು. ಕೊಣಾಜೆ ಪಂಚಾಯತ್ ಅಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀಮತಿ ಚಂಚಲಾಕ್ಷಿ ಬೊಕ್ಕ ಉಪಾಧ್ಯಕ್ಷರು ಶ್ರೀ ರಾಮಕೃಷ್ಣ ಪಟ್ಟೋರಿಯರ್ನ ಅವಧಿಡು ಎಡ್ಡ ರೀತಿರು ಬೇಲೆಲು ಆವಡ್ ಪಂಡದ ಮೈಸೂರು ಎಲೆಕ್ಟ್ರಿಕಲ್ ಬೊಕ್ಕ ಇಂಡಸ್ಟ್ರೀಸ್ ಲಿಮಿಟೆಡ್ದ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ, ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಹಾರೈಸಿರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಇಲ್ಲಿಯ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿದ್ದು 29ರಲ್ಲಿ 15 ಸೀಟುಗಳನ್ನು ಪಡೆದು ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರ ಹಿಡಿಯುತ್ತೇವೆಂಬ ಆ 100ಕ್ಕೆ 100 ವಿಶ್ವಾಸ ನಮ್ಮಲ್ಲಿತ್ತು. ಆದರೆ ರಿಸರ್ವೇಷನ್ ಲೆಕ್ಕಾಚಾರದಲ್ಲಿ SC ಲೇಡಿ ನಮ್ಮ ಪಾರ್ಟಿಯಲ್ಲಿ ಇಲ್ಲದ ಕಾರಣ ಅದು ಬೇರೆಯವರ ಕೈವಶವಾಗಿದೆ. ಆದರೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮಲ್ಲಿ ಪ್ರಬಲ ಸ್ಪರ್ಧಿಗಳು ಯಾರಿಲ್ಲ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ 15 ಪಂಚಾಯತ್ನ ಗೌರವಾನ್ವಿತ ಸದಸ್ಯರು, ನಮ್ಮ ಹಿರಿಯ ಪಂಚಾಯತ್ ಸದಸ್ಯರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತಾರರು ಆದಂಥ ಗೌರವಾನ್ವಿತ ರಾಮಕೃಷ್ಣ ಪಟ್ಟೋರಿ ಅವರನ್ನು ಆಯ್ಕೆ ಮಾಡಿದರು. ಏನು ದೇವರು ನಮ್ಮ ಕಡೆಯಲ್ಲಿದ್ದಾರೆ, ಮತದಾರ ಬಂಧುಗಳ ಆಶೀರ್ವಾದ ಇದೆ, ನಾಯಕರ ಲೀಡರ್ಗಳ ಈ ಕಲಾಮಟ್ಟದ ಕಾರ್ಯಕರ್ತ ಬಂಧುಗಳ ಪದಾಧಿಕಾರಿ ಬಂಧುಗಳ ಆಶೀರ್ವಾದದಿಂದ ಯಾವುದೋ ಒಂದು ಮತ ಹಾಕುವಾಗ ಏನೋ ಎಡವಟ್ಟಾಗಿ ಮತ್ತು ನಮಗೂ ಅವರಿಗೂ ಟೈ ಆಯಿತು, ಸಮಬಲದ ಏರ್ಪಾಡಾಯಿತು. ಅತ್ಯಂತ ದುಃಖದ ಸಮಯ. ಯಾಕಂದರೆ ನಾವು ಒಂದು ಕಡೆಯಿಂದ ರಿಸರ್ವೇಷನಲ್ಲಿ ಕಳೆಕೊಂಡಿದ್ದೇವೆ ಅಧ್ಯಕ್ಷ ಸ್ಥಾನವನ್ನು. ಇವಾಗ ಉಪಾಧ್ಯಕ್ಷ ಸ್ಥಾನ ಕೂಡ ಕಳೆಯುವಂಥ ಪರಿಸ್ಥಿತಿ ಬಂದಾಗ ನಾವು ನಮ್ಮ ದೇವರನ್ನು, ನಮ್ಮ ಪಕ್ಷವನ್ನು ನಾವು ನೆನೆದುಕೊಂಡು
ಆದರೆ ಮತದಾರ ಬಂಧುಗಳ ಆಶೀರ್ವಾದ ಎಂದೂ ನಮ್ಮನ್ನು ಕೈ ಬಿಡಲಿಕ್ಕಿಲ್ಲ. ದೇವರು ನಮ್ಮೊಟ್ಟಿಗಿದ್ದಾರೆ, ಹಿರಿಯರ ಆಶೀರ್ವಾದವಿದೆ. ಟಾಸಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬಂದು ರಾಮಕೃಷ್ಣ ಪಟ್ಟೋರಿ ಅವರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿ ಇಂದು ನಮ್ಮ ಕೋಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೋಣಾಜೆ ಜಿಲ್ಲಾ ಈವಂಜಿ ಗ್ರಾಮ ಪಂಚಾಯತ್ ಇನಿ ನಮ್ಮ ಗ್ರಾಮ ಪಂಚಾಯತ್ ಐತಿಹಾಸಿಕమైన ಅಂಚಿನ ವಿಜಯ ಗ್ರಾಮ ಪಂಚಾಯತ್ ಆತನ ಭಾರತೀಯ ಜನತಾ ಪಾರ್ಟಿ ಕಾರಣ ಸುಮಾರು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರಡು ಅನ್ಪನ ಲೆಕ್ಕಡೆ ನಮ್ಮ ಕಾರ್ಯಕರ್ತರು ವ್ಯಾಪಕವಾದ ಕೆಲಸ ಮಾಡ್ತೊಂದಿದ್ದೇವೆ. ಈ ಸರಿದ ಚುನಾವಣೆ ಮುಲ್ತ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಪ್ರಮಾಣದ ಬೆಂಬಲ ಕೊರ್ಪನ ಪ್ರಕಾರ ಇನ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀಸಲಾತಿದ ಕಾರಣಕ್ಕೋಸ್ಕರ ಮಾತ್ರ ತತ್ತದನ್ನು ಹೊರತು ಆಡಳಿತ ಭಾರತೀಯ ಜನತಾ ಪಾರ್ಟಿಗೆ ಈ ಗ್ರಾಮದ ಜನಗಳು ಕೊಡ್ತೇವೆ. ಇನ್ನು ಉಪಾಧ್ಯಕ್ಷರಾದ ಈ ಒಂದು ಗ್ರಾಮ ಪಂಚಾಯತ್ದ ಅನುಭವಿ ರಾಜಕೀಯ ಅನುಭವಿಲ್ಲ, ಆಡಳಿತಾತ್ಮಕ ಅನುಭವಿಲ್ಲ, ಪಕ್ಕ ಮಾತರೆಲ್ಲ ಸಮರ್ಥವಾದ ಎಡ್ಡ ರೀತಿಯ ಮಾತಾ ಜನಕ್ಲೆಲ್ಲ ಒಟ್ಟು ಕೊನಪನಂಚಿನ ಸಾಮರ್ಥ್ಯ ಇತ್ತನ ರಾಮಕೃಷ್ಣ ಕೋಣಾಜೆನ ಭಾರತೀಯ ಜನತಾ ಪಾರ್ಟಿದ ಪರವಾದ ಅಭ್ಯರ್ಥಿ ಮಲ್ತದ್ದು ಇನ್ನು ಯಾರು ಉಪಾಧ್ಯಕ್ಷ ಆದ ಆಯ್ಕೆ ಆಗ್ತಾರೆ ಅರೆಗ್ಲ ಪಕ್ಕ ಅಧ್ಯಕ್ಷರ ಹೃತ್ಪೂರ್ವಕವಾದ ಅಭಿನಂದನದ ಒಟ್ಟಿಗೆ ಅಭಿವೃದ್ಧಿ ಕೆಲಸಲೇನು ಅತ್ಯಂತ ಎಡ್ಡ ರೀತಿಯ ಮಲ್ಪನ ಮುಖಾಂತರ ಬರ್ಪುನಂಚಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಎಲ್ಲ ಈ ಕೋಣಾಜೆ ಗ್ರಾಮ ಪಂಚಾಯತ್ದ ಮುಖಾಂತರ ಇಡೀ ಗೆಂದುನಂಚಿನ ಕೆಲಸಗಳನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಮಲ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೋಣಾಜೆ ಗ್ರಾಮ ಪಂಚಾಯತಲ್ಲಿ ಅತ್ಯಧಿಕ ಹೆಚ್ಚಿನ ಸದಸ್ಯರನ್ನು ಹೊಂದಿದ್ದು ರಾಜ್ಯ ಚುನಾವಣಾ ಆಯೋಗದ ಸೂಚನೆಯಿಂದ ಬಂದಂಥ ಒಂದು ಸುತ್ತೋಲೆಯಿಂದಾಗಿ ನಮ್ಮ ಭಾಜಪದ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ತಪ್ಪಿದೆ. ಆದರೆ ಅತ್ಯಂತ ಹೆಚ್ಚಿನ ಸದಸ್ಯರು ಗ್ರಾಮ ಪಂಚಾಯತಲ್ಲಿ ಇರೋದ್ರಿಂದಾಗಿ ಭಾಜಪದ ಆಡಳಿತವೇ ಇಲ್ಲಿ ಸೂಕ್ತ ಅನ್ನೋದು ಎಲ್ಲ ಸದಸ್ಯರ ಅಭಿಪ್ರಾಯ ಮತ್ತು ಈ ಗ್ರಾಮದ ಎಲ್ಲರ ಅಭಿಪ್ರಾಯ ಆಗಿದೆ. ಹಾಗಾಗಿ ಜನಾಭಿಪ್ರಾಯ ಇದ್ದು ಕೂಡ ನಮಗೆ ಅವಕಾಶ ಮಾತ್ರ ಕೈ ತಪ್ಪಿದೆ. ಆದರೆ ಒಂದು ಸಶಕ್ತವಾದಂಥ ಮತ್ತು ಅನುಭವಿಯಾದಂಥ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಇಡೀ ಕೋಣಾಜೆ ಗ್ರಾಮ ಪಂಚಾಯತನ್ನು ಒಂದು ಮಾದರಿ ಗ್ರಾಮ ಪಂಚಾಯತ್ ರೂಪಿಸುವಲ್ಲಿ ನಮ್ಮ ಪಟ್ಟೋರಿಯವರು ರಾಮಕೃಷ್ಣ ಪಟ್ಟೋರಿಯವರು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸದಿಂದ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರು ಇವತ್ತು ಉಪಾಧ್ಯಕ್ಷರನ್ನಾಗಿ ಇವತ್ತು ಈ ಸ್ಥಾನಮಾನದಲ್ಲಿ ಕೂತ್ಕೊಳಿಸಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ರೆಹಮಾನ್ ಕೋಡಿಚಾಲ್, ಶ್ರೀ ಪದ್ಮನಾಭ ನರಿಂಗಾನ, ಕೋಣಾಜೆ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಆಲಿಯರ್ಲಾ, ಹೊಸ ಅಧ್ಯಕ್ಷರು ಬೊಕ್ಕ ಉಪಾಧ್ಯಕ್ಷರಿಗೆ ಅಭಿನಂದನದ ಪಾತ್ರ ಪಂಡಿರು. ನಮ್ಮ ಕೋಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಚಂಚಲಾಕ್ಷಿ ಅವರು ಇವತ್ತು ಗೆದ್ದು ಬಂದಿದ್ದಾರೆ. ಇವರಿಗೆ ನಮ್ಮ ಈ ಒಳ ಕಾಂಗ್ರೆಸ್ ಮತ್ತು ಇಡೀ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೆ ನಮ್ಮ ಇಡೀ ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಷ್ಟರವರೆಗೆ ಒಂದು 45 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಪ್ರತಿಯೊಂದು ಅಧಿಕಾರವನ್ನು ಗೆದ್ದುಕೊಂಡು ಬಂದಿದೆ. ಯಾಕೆಂದರೆ ಈ ಒಂದು ಗ್ರಾಮ ಪಂಚಾಯತ್ ಹಿಂದೂ ಮುಸ್ಲಿಂ ಕ್ರೈಸ್ತರ ಎಲ್ಲರೂ ಒಂದು ಒಗ್ಗೂಡಿಕೆಯಿಂದ ಬಂದಂಥ. ಆದರೆ ಈ ಇಷ್ಟರವರೆಗೆ ನಮ್ಮ ಈ ಕಾಂಗ್ರೆಸ್ ಪಕ್ಷವನ್ನು ಇಷ್ಟರವರೆಗೆ ಈ ಒಂದು ಕೋಣಾಜೆ ಗ್ರಾಮದ ಯಾವತ್ತೂ ಕೈ ಬಿಡಲಿಲ್ಲ, ಮುಂದೆ ಖಂಡಿತವಾಗಿ ಕೈ ಬಿಡಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಕೋಣಾಜೆ ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಚಂಚಲಾಕ್ಷಿ ಅವರು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿ ಕೋಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ, ಕೋಣಾಜೆ ಗ್ರಾಮ ಕಾಂಗ್ರೆಸ್ನ ಸಮಿತಿಯ ಪರವಾಗಿ, ಕೋಣಾಜೆ ವಲಯ ಕಾಂಗ್ರೆಸ್ನ ಪರವಾಗಿ, ಕೋಣಾಜೆ ವಲಯ ಕಾಂಗ್ರೆಸ್ನ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಚಂಚಲಾಕ್ಷಿ ಅವಿರೋಧ ಆಯ್ಕೆ ಆಗ್ತೀರಿ ಬುಕ್ಕೋರಿ ಟಾಸ್ ಗೆಂದಿದೆ. ಇನ್ನು ಮುಟ್ಟ ರಾಜ್ಯಕ್ಕೆ ಎಲ್ಲೆರಡು ಬೊಕ್ಕ ರಾಜಕೀಯವಾದ ಮಲ್ಪಂದೆ ಚಂಚಲಾಕ್ಷಿ ಜಾತ್ಯತೀತ ಇದಕ್ಕೆ ಗೌರವ ಕೊಡೋದು, ಜನಸಾಮಾನ್ಯರ ಕಷ್ಟಕ್ಕೂ ಪರಿಹಾರ ನಾಡುದು. ಇನಿ ಚಂಚಲಾಕ್ಷಿ ಪರಿಷ್ಠ ಜಾತಿ ಆಡಲ್ಲ ಆರೆ ಬಾಕುಡ ಸಮಾಜದ ಒಂಜಿ ಪ್ರತಿನಿಧಿ 20,000 ಜನತ ಒಂಜಿ ಪ್ರತಿನಿಧಿ ಬಾಕುಡ ಸಮಾಜ ಒಂಜಿ 20,000 ಜನತ ಒಂಜಿ ಅವಳ ಇಚ್ಚುಲಂಗೋಡು ಕಡಂಬಾರ್ನ ಸ್ಥಾನದ ಇಚ್ಚುಲಂಗೋಡು ಆರಿಗೆ ಸ್ಥಾನ ಅಂಚಾದ ದೇವದೇವರ ಆರ್ನ ಚಾಮುಂಡೇಶ್ವರಿ ಕೋಮರಾಯ ಚಾಮುಂಡೇಶ್ವರಿ ಆರೇನು ಅಧ್ಯಕ್ಷ ಮಂತ್ರಿ ನನ್ನ ಅಭಿಪ್ರಾಯ. ಕೋಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ
ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಚಂಚಲಾಕ್ಷಿ ಅವರೇ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಮಕೃಷ್ಣ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಮೂಲಕ ಮಾತ್ರ ನಾವು ಪಕ್ಷ ಅಂತ ಹೋರಾಡಿಕೊಂಡು ಗೆದ್ದು ಬಂದ ಮೇಲೆ ನಾವು ಇಷ್ಟರವರೆಗೆ ಪಕ್ಷಾತೀತವಾಗಿ ಈ ಕೊಣಾಜೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಮುಂದಕ್ಕೂ ಕೂಡ ಈ ಆಯ್ಕೆಯಾದಂಥ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಸದಸ್ಯರು ಕೊಣಾಜೆ ಗ್ರಾಮದ ಎಲ್ಲ ಒಂದು ಅಭಿವೃದ್ಧಿ ಚಿಂತನೆಯಲ್ಲಿ ಎಲ್ಲರನ್ನು ಭಾಗಿಯಾಗಿಟ್ಟುಕೊಂಡು ಒಟ್ಟಾರೆಯಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀಮತಿ ಚಂಚಲಾಕ್ಷಿ ಪಾತ್ರರಂದು ತಾನು ಅಧ್ಯಕ್ಷರಾಯರೆ ಡಾಕ್ಟರ್ BR ಅಂಬೇಡ್ಕರ್ನ ಸಂವಿಧಾನನೇ ಕಾರಣ ತಂಕ ಸಹಕರಿಸಾಯಿನ ಶಾಸಕರು ಶ್ರೀ UT ಖಾದರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ, ಕೊಣಾಜೆ ಗ್ರಾಮ ಸಮಿತಿ ಅಧ್ಯಕ್ಷರು ಬೊಕ್ಕ ಮಾತಾ ಪಂಚಾಯತ್ ಸದಸ್ಯರು ಅಂಚನೆ ತನ್ನ ಅಡ್ಕರೆ ಪಟ್ಪುದ ಮತದಾರ ಬಾಂಧವರಿಗೂ ಸೊಲ್ಮೆ ಸಂದಾಯರು. ನಾನು ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ಶಿಲ್ಪಿ ಅವರು ಮಾಡಿದಂತಹ ಈ ಒಂದು ಕೆಲಸ ಕಾನೂನಿಂದಾಗಿ ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೇನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರನ್ನು ಮನಸಾರೆ ಸ್ಮರಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಮುಂಚೂಣಿಯಲ್ಲಿರುವ ಶಾಸಕರಾದ UT ಖಾದರ್ ಸರ್ ಅವರಿಗೂ ಕೂಡ ನಾನು ಮನಸಾರೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿಯಾದ ರಹಿಮಾನ್ ಕೋಡಿಜಲ್ ಅವರು, ಹಾಗೆ ಗ್ರಾಮದ ಅಧ್ಯಕ್ಷರಾದ ಪದ್ಮನಾಭ ಗಟ್ಟಿ, ಕಾರ್ಯದರ್ಶಿಯಾಗಿರುವ ಖಲೀಲ್ ಅವರು, ಹಾಗೆ ಮಾಜಿ ಪಂಚಾಯತಿ ಅಧ್ಯಕ್ಷರಾದ ಶೌಕತ್ ಅಲಿ ಸರ್ ಅವರು ಹಾಗೂ ನಜರ್ ಶಾರ್ ಅವರು, ಮತ್ತೆ ನನ್ನ ಅಡ್ಕರೆ ಪಡುವಿನ ಎಲ್ಲ ಅಚ್ಯುತಗಟ್ಟಿ ಸರ್ ಅವರು, ಮತ್ತೆ ನನ್ನ ಅಡ್ಕರೆ ಪಡುವಿನ ಜನತೆಗೆ ಕೂಡ ನಾನು ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಮೊಟ್ಟ ಮೊದಲನೇದಾಗಿ ಅಡ್ಕರೆ ಪಡುವಿನ ಜನಗಳು ಅವರು ಪ್ರೀತಿಯಿಂದ ಮತ ಹಾಕಿ ನನ್ನನ್ನು ಗೆಲ್ಲಿಸಿಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ಋಣ ಕೂಡ ಇದೆ ನನಗೆ. ಹಾಗೆ ಈ ಕೊಣಾಜೆ ಗ್ರಾಮದ ಎಲ್ಲ ಸರ್ವಧರ್ಮದ ಜನತೆಗಳನ್ನು ಸಹ ನಾನು ಒಂದೇ ರೀತಿಯಲ್ಲಿ ಅವರನ್ನು ಕಂಡು ಅವರಿಗೆ ಏನೇನು ಸೌಕರ್ಯಗಳು ಬೇಕಾ ಅದನ್ನು ನಾನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ, ಅವರೆಲ್ಲರ ಸಹಕಾರವನ್ನು ಸಹ ನಾನು ಬಯಸುತ್ತಾ ಮುಂದಕ್ಕೆ ಹೋಗಲಿಕ್ಕೆ ನನಗೆ ಅನುವು ಮಾಡಿ ಕೊಡಬೇಕು ಎಲ್ಲರೂ ಸಹ. ಉಪಾಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀ ರಾಮಕೃಷ್ಣ ಪಟ್ಟೋರಿ ಪಾತಿರೊಂದು ತಾನು ಉಪಾಧ್ಯಕ್ಷರಾಯರ ಕಾರಣ ಆಯ್ನ ಜಿಲ್ಲದ ಮಾತಾ ನಾಯಕರು ಬೊಕ್ಕ ಕುಡ್ಲ ಕ್ಷೇತ್ರದ ನಾಯಕರು ಅಂಚನೆ ತಂಕ್ಲನ ಗ್ರಾಮ ಪಂಚಾಯತ 15 ಸದಸ್ಯರು ಅಂಚನೆ ವಾರ್ಡ್ದ ಮತದಾರರಿಗೆ ಅಭಿನಂದನೆ ಸಂದಾಯರು. ಕೊಣಾಜೆ ಪಂಚಾಯತ್ ಉಪಾಧ್ಯಕ್ಷ ಆಯ್ಕೆಯಾರ ಎಂಕಲ್ನ ಕ್ಷೇತ್ರದ ಅಂಚನೆ ಜಿಲ್ಲೆದ ಮಾತ ಪದಾಧಿಕಾರಿಗಳು ಯಾನ ಇನ್ನೇ ಒಂದಲ್ಲ ಅಂಚನೆ ಈ ಗ್ರಾಮಡು ಎಂಚಿನ ಅಭಿವೃದ್ಧಿ ಅವಡ ಐಕ್ಯ ಪೂರ ಎಂಕಲ ಕ್ಷೇತ್ರದಾಕಲ್ನ ಪೂರ ದೆತೊಂದು ಅಂಚನೆ ಎಂಕಲ ಪಂಚಾಯತ್ ಸದಸ್ಯರನ್ನ ಮಾತ್ರ ಒಟ್ಟಿಗೆ ದೆತೊಂದು ಅಭಿವೃದ್ಧಿ ಕಾರ್ಯ ಎಂಕಲು ನಾ ದುಂಬುಗು ಐತೆ ಪಿರಿಯಡ್ ಪೋಂದು ಕ್ಷೇರ ಕಾರಣ ಇಲ್ಲಿ ಮಾತ ಎಂಕಲ ಪಂಚಾಯತ್ ಸದಸ್ಯರಿಗೆಲ್ಲ ಅಂಚೆ ಕ್ಷೇತ್ರದಾಕಲಿಗೆ ಜಿಲ್ಲೆದಾಕಲಿ ಮಾತರಿಗೆಲ್ಲ ಅಭಿನಂದನೆ ಕೊಡಬೇಕು.